खोल रे गाड़ी खोल गाड़ी खोल। ಅದು 2025 ಏಪ್ರಿಲ್ 14ನೇ ತಾರೀಕು ಮುಂಬೈನಲ್ಲಿ ಇಬ್ಬರು ವ್ಯಕ್ತಿಗಳು ಬೈಕ್ನಲ್ಲಿ ಹೋಗುವಾಗ ಮುಂದೆ ಇರುವ ಒಂದು ಕಾರಿನ ಡಿಕ್ಕಿ ಮೇಲೆ ಅವರು ಕಣ್ಣು ಬಿದ್ದಿದೆ. ಆ ಕಾರು ಡಿಕ್ಕಿಯಿಂದ ಒಬ್ಬ ವ್ಯಕ್ತಿಯ ಕೈ ಹೊರಗೆ ಬಿದ್ದಿದ್ದು ಅವರಿಗೆ ಕಂಡು ಬಂದಿದೆ. ತಕ್ಷಣವೇ ಮೊಬೈಲ್ ಅನ್ನ ತೆಗೆದು ಅದನ್ನ ಶೂಟ್ ಮಾಡಿದ್ದಾರೆ ಮತ್ತು ಆ ಕಾರನ್ನ ಬೆನ್ನು ಹತ್ತಿದ್ದಾರೆ. ಬಿಳಿ ಬಣ್ಣದ ಕಾರನ್ನ ಚೇಸ್ ಮಾಡಿದ ಆ ಇಬ್ಬರು ವ್ಯಕ್ತಿಗಳು ಆ 30 ಸೆಕೆಂಡ್ ವಿಡಿಯೋ ತಕ್ಷಣವೇ ಅಪ್ಲೋಡ್ ಕೂಡ ಮಾಡಿಬಿಟ್ಟಿದ್ದಾರೆ. ಆ ಕಾರಿನಲ್ಲಿ ಕೆಲವು ಜನ ಯಾರೋ ಒಬ್ಬ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿಯೋ ಅಥವಾ ಮರ್ಡರ್ ಮಾಡಿಯೋ ವ್ಯಕ್ತಿಯನ್ನ ಡಿಕ್ಕಿಯಲ್ಲಿ ಹಾಕಿ ಎಲ್ಲೋ ಒಂದು ಕಡೆ ಸಾಗಿಸುತ್ತಿರುವುದು ಕಂಡು ಬಂದಿದೆ. ಈ ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ಹಾಗೂ ಫೇಸ್ಬುಕ್ ರೀಲ್ಸ್ ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಈ ಘಟನೆ ಮುಂಬೈಯಲ್ಲಿ ನಡೆದಿದ್ದು ಅಂತ ಗೊತ್ತಾಗಿ ಹೋಗಿದೆ. ಮುಂದೆ ಕೆಲವೇ ನಿಮಿಷಗಳಲ್ಲಿ ಈ ವಿಡಿಯೋ ಭಾರಿ ವೈರಲ್ ಆಗಿ ಹೋಗಿತ್ತು ಹಾಗೂ ಹಲವಾರು ನ್ಯೂಸ್ ಚಾನೆಲ್ಗಳು ಕೂಡ ಈ ವಿಡಿಯೋನ ತೋರಿಸಲು ಪ್ರಾರಂಭ ಮಾಡಿದ್ದರು. ತಕ್ಷಣವೇ ಪೊಲೀಸರು ಕೂಡ ಈ ವಿಡಿಯೋ ನೋಡಿ ಅಲರ್ಟ್ ಆಗಿ ಹೋಗಿದ್ದಾರೆ. ಆ ಕಾರಿನ ನಂಬರ್ ಅನ್ನ ರೆಕಾರ್ಡ್ ಮಾಡಿಕೊಂಡು ಆ ಕಾರನ್ನ ಟ್ರ್ಯಾಕ್ ಮಾಡಲು ಪ್ರಾರಂಭಿಸಿದ್ದಾರೆ. ಮುಂದೆ ಕೇವಲ 1.5 ಗಂಟೆಯಲ್ಲಿ ಆ ಕಾರನ್ನ ಟ್ರ್ಯಾಕ್ ಮಾಡಿ ಪೊಲೀಸರು ಕೂಡ ಹಿಡಿದಿದ್ದಾರೆ. ಈ ಕಾರಿನಲ್ಲಿ 3 ಜನ ಹೋಗುತ್ತಿರುವುದು ಕಂಡು ಬಂದಿದೆ. ಅವರನ್ನ ಪೊಲೀಸ್ ಠಾಣೆಯಲ್ಲಿ ಕರೆದು ವಿಚಾರಿಸಿದಾಗ ಆಮೇಲೆ ಗೊತ್ತಾಗಿದ್ದು ನಿಜಕ್ಕೂ ಒಂದು ಬೆಚ್ಚಿ ಬೀಳಿಸುವ ಸಂಗತಿ. ಹೌದು, ಆ ಕಾರಿನ ಡಿಕ್ಕಿಯಲ್ಲಿ ಇದ್ದಿದ್ದು ಆ ಒಳಗಡೆ ಕೂತಂತಹ 3 ಜನರಲ್ಲಿ ಒಬ್ಬನದಾಗಿತ್ತು ಹಾಗೂ ಅವರ ಹಿಂದೆ ಬೈಕ್ ನಲ್ಲಿ ಬರುತ್ತಿರುವರು ಅವರಿಬ್ಬರ ಸ್ನೇಹಿತರಾಗಿದ್ದರು. ಈ ಕಾರಣ ಆ ಇಬ್ಬರು ಸ್ನೇಹಿತರು ಆ ಕಾರನ್ನ ಬೇಕು ಅಂತಾನೆ ರೆಕಾರ್ಡ್ ಮಾಡುತ್ತಿದ್ದರು. ಅಂದ್ರೆ ಬೇಕು ಅಂತಾನೆ ಒಬ್ಬ ವ್ಯಕ್ತಿ ಡಿಕ್ಕಿಯಲ್ಲಿ ಕುಳಿತು ಡಿಕ್ಕಿಯನ್ನ ಸ್ವಲ್ಪ ತೆಗೆದು ಒಂದು ಕೈಯನ್ನ ಹೊರಗೆ ಹಾಕಿ ಏನೋ ಕಿಡ್ನಾಪ್ ಅಥವಾ ಮರ್ಡರ್ ಕೇಸ್ ಆಗಿರೋ ತರ ನಾಟಕ ಮಾಡಿದ್ದಾರೆ ಮತ್ತು ಅದನ್ನ ಹಿಂದಿನಿಂದ ಬರುತ್ತಿರುವ ಇಬ್ಬರು ಸ್ನೇಹಿತರು ರೆಕಾರ್ಡ್ ಮಾಡಿ ಆ ರೀಲ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ಇದು ಕೇವಲ ಒಂದು ಗಿಮಿಕ್ ಆಗಿತ್ತು. ತಮ್ಮ ರೀಲ್ಸ್ ಗಳನ್ನ ಮತ್ತು ವಿಡಿಯೋಗಳನ್ನ ವೈರಲ್ ಮಾಡಲು ಅವರು ಈ ತರ ಮಾಡಿದ್ದೇವೆ ಅಂತ ಒಪ್ಪಿಕೊಂಡಿದ್ದಾರೆ. ಇದರಿಂದ ಕೋಪಗೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಒಳ್ಳೆಯ ಕ್ಲಾಸ್ ಅನ್ನೇ ತೆಗೆದುಕೊಂಡಿದ್ದಾರೆ. ಈ ರೀತಿ ಜನರನ್ನ ರೀಲ್ಸ್ ಗೋಸ್ಕರ ವಿಡಿಯೋಗಳನ್ನ ವೈರಲ್ ಮಾಡಲು ಇಂತಹ ಗಿಮಿಕ್ ಗಳನ್ನ ಮುಂದೊಂದು ಸಾರಿ ಮಾಡಿದರೆ ಅಂತವರನ್ನ ಒದ್ದು ಒಳಗೆ ಹಾಕುತ್ತೇವೆ ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಕಳಿಸಿದ್ದಾರೆ. ಹೌದು ಸ್ನೇಹಿತರೆ, ರೀಲ್ ಗೋಸ್ಕರ ವಿಡಿಯೋಗಳನ್ನ ವೈರಲ್ ಮಾಡೋಗೋಸ್ಕರ ಜನ ಏನೆಲ್ಲ ಕೆಲಸ ಮಾಡುತ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆಯಾಗಿದೆ. ನಿಜಕ್ಕೂ ಇದು ಪಬ್ಲಿಕ್ ಅಂದ್ರೆ ಜನರನ್ನ ಡಿಸ್ಟರ್ಬ್ ಮಾಡೋ ಕೆಲಸ ಇವರು ಮಾಡಿದ್ದಾರೆ. ಇಂತವರಿಗೆ ಎಂತ ಶಿಕ್ಷೆ ಕೊಡಬೇಕೆನ್ನುವುದನ್ನ ದಯವಿಟ್ಟು ನೀವು ಕಮೆಂಟ್ ಮಾಡಿ. खोल रे गाड़ी खोल गाड़ी खोल। क्यों डर गए क्या? अभी मरे नहीं है, हम जिंदा है। ಹಾವಿನ ಚರ್ಮ ಇರುವ ಈ ಹುಡುಗ ಪ್ರತಿ ಗಂಟೆಗೊಮ್ಮೆ ಸ್ನಾನ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ನೀವೇ ನೋಡಿ. ಹೌದು, ಪ್ರಭು ಪ್ರಸಾದ್ ಎನ್ನುವ ಆಂಧ್ರ ಪ್ರದೇಶದ ಯುವಕ ಅಪರೂಪದ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಕೇವಲ 21 ವಯಸ್ಸಿನ ಆಂಧ್ರ ಪ್ರದೇಶದ ಅನಕಪಲ್ಲಿಯ ಈ ಯುವಕ ಅಪರೂಪದ ಮತ್ತು ತೀವ್ರ ತರಹದ ಚರ್ಮದ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಅದು ಅವರ ಚರ್ಮವನ್ನ ಪ್ರತಿದಿನ ಸಿಪ್ಪೆ ಸುಲಿಯುವಂತೆ ಮಾಡುತ್ತದೆ ಮತ್ತು ಅದರ ಚರ್ಮವು ಹಾವಿನಂತೆ ಗೋಚರಿಸುತ್ತದೆ. ಚರ್ಮ ಅವರಿಗೆ ವಿಪರೀತ ನೋವು ಹಾಗೂ ಉರಿಯನ್ನ ಉಂಟು ಮಾಡುತ್ತದೆ. ಹೀಗಾಗಿ ಅವರು ಸೂರ್ಯನ ಬೆಳಕಿನಿಂದ ಉಂಟಾಗುವ ಸುಡುವಿಕೆಯನ್ನ ಹೋಗಲಾಡಿಸಲು ಪ್ರತಿ ಗಂಟೆಗೊಮ್ಮೆ ಸ್ನಾನ ಮಾಡಬೇಕಾಗುತ್ತದೆ ಎಂದು ನ್ಯೂಸ್ 18 ವರದಿ ಮಾಡಿದೆ. ಸ್ಥಳೀಯವಾಗಿ ಇವರನ್ನ ಸಾಮ್ ಪ್ರಸಾದ್ ಎಂದು ಕೆಲವರು ಕರೆದರೂ ಅದು ತಪ್ಪು ತಿಳುವಳಿಕೆಯಿಂದ ಬಂದಂತಹ ಅಡ್ಡು ಹೆಸರಾಗಿದೆ. ನಿಜವಾದ ಅವರ ಹೆಸರು ಪ್ರಭು ಪ್ರಸಾದ್ ಆಗಿದೆ. ತೀವ್ರವಾದ ಸಾಮಾಜಿಕ ಅಂತರವನ್ನು ಈ ಪ್ರಭು ಪ್ರಸಾದ್ ಇವತ್ತಿಗೂ ಕೂಡ ಎದುರಿಸುತ್ತಿದ್ದಾರೆ. ಇದರ ಹೊರತಾಗಿಯೂ ಉತ್ತಮ ಭವಿಷ್ಯ ನಿರ್ಮಿಸುವ ತನ್ನ ದೃಢ ಸಂಕಲ್ಪದಲ್ಲಿ ಅವರು ಅಚಲರಾಗಿದ್ದಾರೆ. ಅವರ ವಿಧವೆ ತಾಯಿ ಕೂಲಿಯಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ. ಅವರ ತಂದೆ ಅವರು ಚಿಕ್ಕವರಿದ್ದಾಗಲೇ ನಿಧನರಾಗಿದ್ದಾರೆ. ಅಂದಿನಿಂದ ಅವರ ತಾಯಿ ಈ ಚರ್ಮದ ರೋಗವನ್ನ ಗುಣಪಡಿಸಲು ಪ್ರಭು ಪ್ರಸಾದ್ ಅವರನ್ನ ಹಲವಾರು ಸರ್ಕಾರಿ ಹಾಗೂ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕರೆದುಕೊಂಡು ಹೋದರೂ ಕೂಡ ಯಾವುದೋ ಒಂದು ಪರಿಹಾರ ಸಿಕ್ಕಿಲ್ಲ. ವೈದ್ಯಕೀಯ ವೃತ್ತಿಪರರಿಗೆ ಅವರ ಸ್ಥಿತಿಯನ್ನು ಪತ್ತೆ ಹಚ್ಚಲು ಅಥವಾ ಚಿಕಿತ್ಸೆ ನೀಡಲು ಇಲ್ಲಿಯವರೆಗೂ ಕೂಡ ಸಾಧ್ಯವಾಗಿಲ್ಲ. ಕೆಲವರು ಇಂತಹ ಕಾಯಿಲೆಯನ್ನ ಅಂದ್ರೆ ವೈದ್ಯರು ಯಾವತ್ತೂ ಇಂತಹ ಕಾಯಿಲೆಯನ್ನ ನೋಡಿಲ್ಲ ಅಂತ ಕೂಡ ಹೇಳಿರುವುದು ನಿಜಕ್ಕೂ ಬೆಚ್ಚಿ ಬೀಳುವಂತಹ ಸಂಗತಿಯಾಗಿದೆ. ಗರ್ಲ್ ಕಿಡ್ನಾಪ್ ಕೇಸ್. ಅದು 2019 ಜನವರಿ 18ನೇ ತಾರೀಕು. ತನ್ನ 3 ವರ್ಷದ ಮಗಳನ್ನ ಕೆಳಗೆ ಆಡಲು ಬಿಟ್ಟು ಮಗಳಿಗಾಗಿ ಹಾಲನ್ನ ತರಲು ತಾಯಿ ಕುಸುಮ ಮೇಲೆ ಹೋಗಿದ್ದಾರೆ. ಕೆಳಗಡೆ ಆ 3 ವರ್ಷದ ಮಗಳು ನಮಿತಾ ಆಡುತ್ತಿರುವುದನ್ನ ಗಮನಿಸಿದ ಒಬ್ಬ ಭಿಕ್ಷಕ ಅಲ್ಲಿಗೆ ಬಂದಿದ್ದಾನೆ. ಮೆಲ್ಲಗೆ ಆ 3 ವರ್ಷದ ಮಗುವನ್ನ ತನ್ನ ಬಳಿ ಕರೆದಿದ್ದಾನೆ. ಅವಳ ಹತ್ತಿರ ಏನೋ ಮಾತನಾಡುತ್ತಿರುವುದನ್ನ ತಾಯಿ ಕುಸುಮ ಮನೆಯ ಕಿಟಕಿಯಿಂದಲೇ ನೋಡಿದ್ದಾಳೆ. ಏನೋ ಭಿಕ್ಷಕ ಮಾತನಾಡುತ್ತಿರುವುದು, ಮಗುವನ್ನ ಆಡಿಸುತ್ತಿರುವುದು ಕುಸುಮಗೆ ಕಂಡು ಬಂದಿದೆ. ಆ ಭಿಕ್ಷಕ ಕೂಡ ನಗುತ್ತಾ
ಮಾಡುತ್ತಿದ್ದ. ಆ ಜೊತೆಗೆ ಆ ಹುಡುಗಿ ಕೂಡ ನಗುತ್ತಲೇ ಮಾತನಾಡುತ್ತಿರುವುದು ಕುಸುಮಗೆ ಗೋಚರಿಸಿದೆ. ಹೀಗಾಗಿ ತಾಯಿ ಕುಸುಮ ಜಾಸ್ತಿ ಟೆನ್ಷನ್ ತೆಗೆದುಕೊಂಡಿರುವುದಿಲ್ಲ. ಯಾಕಂದ್ರೆ ಮಗಳು ಕೂಡ ಆ ಭಿಕ್ಷುಕನ ಜೊತೆ ನಗುತ್ತಾ ಆಟ ಆಡುತ್ತಿರುವುದು ಅವಳಿಗೆ ಕಂಡಿದೆ. ಹೀಗಾಗಿ ಅವಳು ಕೆಳಗೆ ಬಂದು ಭಿಕ್ಷುಕನಿಗೆ ಏನಾದರೂ ಕೊಟ್ಟು ಆಮೇಲೆ ಮಗುವನ್ನ ಕರೆದುಕೊಂಡು ಬಂದು ಹಾಲು ಕುಡಿಸಿದರೆ ಆಯ್ತು ಅಂತ ಆ ಭಿಕ್ಷುಕನಿಗೆ ತಿನ್ನಲು 2 ಚಪಾತಿಯಲ್ಲಿ ಉಳಿದಿರುವಂತಹ ಪಲ್ಲೆಯನ್ನ ಹಾಕಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ತಂದು ಕೊಡಬೇಕೆಂದು ಎಲ್ಲ ತಯಾರಿಯನ್ನ ಮಾಡಿಕೊಂಡು ಕಿಟಕಿಯಲ್ಲಿ ಮತ್ತೆ ನೋಡಿದ್ದಾಳೆ. ಮಗಳು ಆಡುತ್ತಿರುವುದು ಚೆನ್ನಾಗಿ ಅವಳಿಗೆ ಕಂಡಿದೆ. ಆದ್ರೆ ಆ ಭಿಕ್ಷುಕನಿಗೆ ಆ ಪ್ಲಾಸ್ಟಿಕ್ ಚೀಲದಲ್ಲಿ ಚಪಾತಿಯನ್ನ ಹಾಕಿಕೊಂಡು ಕೆಳಗೆ ಬರುವಷ್ಟರಲ್ಲಿ ಅವಳಿಗೆ ಆಘಾತ ಕಾದಿತ್ತು. ಹೌದು, ಕಿಟಕಿಯಿಂದ ನೋಡಿದಾಗ ಆ ಮಗು ಮತ್ತು ಭಿಕ್ಷುಕ ಇಬ್ಬರು ಇದ್ದರು. ಕೇವಲ 20 ಮೆಟ್ಟಿಲುಗಳನ್ನ ಇಳಿದು ಬರುವಷ್ಟರಲ್ಲಿ ಮಗು ಕೂಡ ಇರಲಿಲ್ಲ, ಹಾಗೂ ಆ ಭಿಕ್ಷುಕ ಕೂಡ ಇರಲಿಲ್ಲ. ಇದನ್ನು ನೋಡಿದಂತಹ ಕುಸುಮ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಳು. ಓಡಿ ಬಂದು ರಸ್ತೆ ಬಳಿ ಮಗಳಿಗಾಗಿ ಹುಡುಕಾಟ ಮಾಡಿದ್ದಾಳೆ. ಆದ್ರೆ ಮಗುವಾಗಲಿ ಆ ಭಿಕ್ಷುಕ ಆಗಲಿ ಆ ರಸ್ತೆಯಲ್ಲಿ ಕಾಣುವುದಿಲ್ಲ. ಕುಸುಮಗೆ ಈ ಘಟನೆಯಿಂದ ಹುಚ್ಚು ಹಿಡಿದು ಹೋಗಿತ್ತು. ಕೇವಲ 30 ಸೆಕೆಂಡ್ಗಳಲ್ಲಿ ತಾನು ಇಳಿದು ಬರುವಷ್ಟರಲ್ಲಿ ಆ ಭಿಕ್ಷುಕ ಮಗಳನ್ನ ಎತ್ತುಕೊಂಡು ಹೋಗೇ ಬಿಟ್ಟಿದ್ದ ಅನ್ನೋದು ಅವಳಿಗೆ ಖಾತ್ರಿಯಾಗಿ ಹೋಗಿತ್ತು. ತಕ್ಷಣವೇ ಜೋರಾಗಿ ಕುಸುಮ ಕೂಗಾಡಿದ್ದಾಳೆ. ಆ ಹೊತ್ತಿಗೆ ಅಕ್ಕಪಕ್ಕದ ಮನೆಯವರು ಕೂಡ ಜಮಾಯಿಸಿದ್ದಾರೆ. ನಡೆದ ವಿಷಯವನ್ನೆಲ್ಲ ಕುಸುಮ ಎಲ್ಲರಿಗೂ ಹೇಳಿದ್ದಾಳೆ. ಅಲ್ಲಿದ್ದ ಜನರು ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಹಾಗೂ ಎಲ್ಲ ಕಡೆ ಆ ಭಿಕ್ಷುಕನಿಗಾಗಿ ಮತ್ತು ಆ 3 ವರ್ಷದ ಮಗುವಿಗಾಗಿ ಕಂಡ ಗಲ್ಲಿಗಳಲ್ಲಿ ಹುಡುಕಾಟ ಪ್ರಾರಂಭಿಸಿದ್ದಾರೆ. ಆ ಮಗುವಾಗಲಿ ಆ ಭಿಕ್ಷುಕ ಆಗಲಿ ಅಲ್ಲಿ ಕಂಡು ಬಂದಿಲ್ಲ. ಕುಸುಮ ಪಕ್ಕದ ಮನೆಯ ರಾಜೇಂದ್ರ ಅನ್ನುವ ವ್ಯಕ್ತಿ ತಕ್ಷಣವೇ ಹತ್ತಿರದ ಪೊಲೀಸ್ ಠಾಣೆಗೆ ನಡೆದ ವಿಷಯವನ್ನ ತಿಳಿಸಿದ್ದಾನೆ. ಮುಂದೆ 10 ನಿಮಿಷದಲ್ಲಿ ಪೊಲೀಸರು ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಪೊಲೀಸರು ಬಂದವರೇ ಅಕ್ಕಪಕ್ಕದಲ್ಲಿದ್ದಂತಹ ಯಾವುದಾದರೂ ಸಿಸಿಟಿವಿ ಕ್ಯಾಮೆರಾ ಇದೆಯಾ ಅಂತ ಪರೀಕ್ಷೆ ಮಾಡಿದ್ದಾರೆ. ಅದೃಷ್ಟಕ್ಕೆ ಆ ಒಂದು ಪಕ್ಕದ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಇತ್ತು. ಆದ್ರೆ ದುರಾದೃಷ್ಟ ಮಧ್ಯಾಹ್ನ ಸಮಯ ಆಗಿದ್ದರಿಂದ ಆ ಆಭರಣದ ಅಂಗಡಿ ಕ್ಲೋಸ್ ಕೂಡ ಆಗಿತ್ತು. ತಕ್ಷಣವೇ ಆ ಅಂಗಡಿ ಮಾಲೀಕನನ್ನ ಕರೆಸಿ ಸಿಸಿಟಿವಿ ಫುಟೇಜ್ ಪೊಲೀಸರು ತೆಗೆಸಿದ್ದಾರೆ. ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿ ಹೋಗಿತ್ತು ಆ ಭಿಕ್ಷುಕ ಮಗುವನ್ನ ಎತ್ತುಕೊಂಡು ಹೋಗಿದ್ದಾನೆ ಅಂತ. ಅದರ ಒಂದು ಫೋಟೋಗ್ರಾಫ್ ಅನ್ನ ತೆಗೆದುಕೊಂಡು ಅಲ್ಲಿ ನಡೆದ ಮಾಹಿತಿಯನ್ನ ಅವರು ಪಡೆದಿದ್ದಾರೆ. ಹೆಚ್ಚು ಲೇಟ್ ಮಾಡದೆ ಪೊಲೀಸರು ಪಕ್ಕದ ಬಸ್ ಸ್ಟ್ಯಾಂಡ್ ಗಳಿಗೆ ಮತ್ತು ರೈಲ್ವೆ ಸ್ಟೇಷನ್ ಗೆ ಆ ಮಗುವಿನ ಫೋಟೋ ಹಾಗೂ ಭಿಕ್ಷುಕನ ಫೋಟೋವನ್ನ ರವಾನಿಸಿದ್ದಾರೆ. ಹೀಗೆ ಸರಿಸುಮಾರು ಪೊಲೀಸರು 2 ಗಂಟೆಗಳ ಕಾಲ ಆ ಮಗುವಿಗಾಗಿ ಮತ್ತು ಭಿಕ್ಷುಕನನ್ನ ಅನ್ವೇಷಣೆ ಮಾಡಿದ್ದಾರೆ. ಹೌದು, ಸರಿಸುಮಾರು 6:30 ಸುಮಾರಿಗೆ ಆ ಭಿಕ್ಷುಕ ಆ ಚಿಕ್ಕ ಮಗುವಿನೊಂದಿಗೆ ಲಕ್ನೌನ ರೈಲ್ವೆ ಸ್ಟೇಷನ್ ನಲ್ಲಿ ದೆಹಲಿಗೆ ಹೋಗುತ್ತಿರುವ ಟ್ರೈನ್ ನಲ್ಲಿ ಕುಳಿತಿದ್ದು ಪೊಲೀಸರಿಗೆ ಕಂಡು ಬಂದಿದೆ. ತಕ್ಷಣವೇ ಪೊಲೀಸರು ಅವನನ್ನ ಹಿಡಿದು ಅರೆಸ್ಟ್ ಮಾಡಿ ಮಗುವನ್ನ ಅವಳ ತಂದೆ ತಾಯಿಗೆ ಒಪ್ಪಿಸಿದ್ದಾರೆ. ಆಮೇಲೆ ಭಿಕ್ಷುಕನನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಬೆಂಡೆತ್ತಿದಾಗ ಗೊತ್ತಾಗಿದ್ದು ಅವನೊಬ್ಬ ಅಂತಾರಾಜ್ಯ ಕಿಡ್ನಾಪರ್ ಎಂದು. ಸುಮಾರು 55 ವರ್ಷದ ಶಿವಲಾಲ್ ತಾನು ಈ ಹಿಂದೆ ಮಾಡಿದ 3 ಕಿಡ್ನಾಪ್ ಕೆಲಸಗಳನ್ನು ಕೂಡ ಒಪ್ಪಿಕೊಂಡು ಬಿಟ್ಟಿದ್ದ. ಇವನ ಕೆಲಸ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಮತ್ತು ಆ ಮಕ್ಕಳನ್ನ ದೆಹಲಿಗೆ ಹೋಗಿ ಮಾರಾಟ ಮಾಡುವುದು. ಈ ಒಂದು ಕಿಡ್ನಾಪ್ ರಾಕೆಟ್ ಅನ್ನ ಲಕ್ನೋ ಪೊಲೀಸರು ಭೇದಿಸೇ ಬಿಟ್ಟಿದ್ದರು. ಹೌದು ಸ್ನೇಹಿತರೆ, ಇತ್ತೀಚೆಗಂತೂ ಮಕ್ಕಳ ಈ ಕಿಡ್ನಾಪ್ ಕೇಸುಗಳು ಭಾರತದಲ್ಲಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇರುವುದು ನಿಜಕ್ಕೂ ಆತಂಕಕಾರಿ ಸಂಗತಿಯಾಗಿದೆ. ಸಿಂಗಪುರ್ ಸಿ ಕೇಸ್. ಸಿಂಗಪುರ್ನಿಂದ ಸರಿಸುಮಾರು 350 ಮೀಟರ್ ಸಮುದ್ರ ಮಾರ್ಗವಾಗಿ ಹೋದ್ರೆ ಅಲ್ಲಿ ಸೋಗಿ ಅನ್ನುವ ಒಂದು ದ್ವೀಪ ಸಿಗುತ್ತದೆ. ಆ ದ್ವೀಪದ ಹತ್ತಿರ 1991 ಡಿಸೆಂಬರ್ ತಿಂಗಳಲ್ಲಿ 3 ನಾವಿಕರು ಸಮುದ್ರದ ಬಗ್ಗೆ ಅಧ್ಯಯನ ಮಾಡುತ್ತಿರುವಾಗ ಅವರಿಗೆ ಅಲ್ಲಿ ಈ ಸಮುದ್ರದಲ್ಲಿ ಕೆಲವೊಂದು ಬಬಲ್ಸ್ಗಳು ಅಂದ್ರೆ ಸಮುದ್ರದಿಂದ ಹೊರಹೊಮ್ಮುವ ನೀರಿನ ಗುಳ್ಳೆಗಳು ಕಾಣಿಸುತ್ತವೆ. ಆ ಸಮುದ್ರದ ನಾವಿಕರು ಆ ಸಮುದ್ರದ ಬಗ್ಗೆ ಹಲವಾರು ಅಧ್ಯಯನಗಳನ್ನ ಈಗಾಗಲೇ ಮಾಡಿಯಾಗಿತ್ತು. ಆಗ ಅವರಿಗೆ ಈ ರೀತಿ ಸಮುದ್ರದಲ್ಲಿ ಈ ರೀತಿಯ ವಿಚಿತ್ರ ಗುಣವನ್ನ ನೋಡಿ ಅವರಿಗೆ ಯಾಕೋ ಈ ಸಮುದ್ರ ಜಾಗದಲ್ಲಿ ಏನೋ ಒಂದು ವಿಚಿತ್ರ ನಿಗೂಢ ಅಡಗಿದೆ ಅಂತ ಆ ಹಡಗನ್ನ ನಿಲ್ಲಿಸಿದ್ದಾರೆ. 3ರಲ್ಲಿ 2 ಆ ಜಾಗಕ್ಕೆ ನೀರಿನಲ್ಲಿ ತಮ್ಮ ಸ್ವಿಮ್ಮಿಂಗ್ ಸೂಟುಗಳನ್ನು ಹಾಕಿಕೊಂಡು ಕೆಳಗಡೆ ಇಳಿದಿದ್ದಾರೆ. ಆ ಜಾಗದಲ್ಲಿ ಅದೇನು ವಿಚಿತ್ರ ಇತ್ತೋ ಗೊತ್ತಿಲ್ಲ. ಅದು ಅಷ್ಟೊಂದು ಆಳವಾಗಿರಲಿಲ್ಲ. ಕೇವಲ 12ರಿಂದ 13 ಮೀಟರ್ ಆಳಕ್ಕೆ ಹೋದಾಗ ಅವರಿಗೆ ಅಲ್ಲಿ ಒಂದು ದೊಡ್ಡದಾದಂತಹ ಪೆಟ್ಟಿಗೆ ಆಕಾರದ ವಸ್ತು ಕಾಣಿಸುತ್ತದೆ. ಹಿಂದೆ ಯಾವುದೋ ಒಂದು ಹಡಗು ಇಲ್ಲಿ ಮುಳುಗಿರಬೇಕು ಅಥವಾ ಏನೋ ಒಂದು ದುರ್ಘಟನೆ ಆಗಿರಬೇಕು. ಇದೇ ಕಾರಣ ಇಲ್ಲಿ ಇಂಥದೊಂದು ಪೆಟ್ಟಿಗೆ ಅವರಿಗೆ ಗೋಚರಿಸಿದೆ ಅಂತ ಖಾತ್ರಿಯಾಗಿತ್ತು. ತಕ್ಷಣವೇ ಇಬ್ಬರು ಮೇಲಕ್ಕೆ ಬಂದು ಇವರನ್ನೇ ಕಾಯುತ್ತಿದ್ದ ಅವರ 3ನೇ ಪಾರ್ಟ್ನರ್ಗೆ ಈ ವಿಷಯವನ್ನ ಹೇಳಿದಾಗ ತಕ್ಷಣವೇ ಅವರ ಬಳಿ ಇದ್ದ ಕೆಲವೊಂದು ಸರಪಳಿಗಳನ್ನ ಬಳಸಿ ಆ ಒಂದು ಕಬ್ಬಿಣದ ಪೆಟ್ಟಿಗೆಯನ್ನ ಮೇಲೆತ್ತಿದ್ದಾರೆ. ಹಾಗೋ ಹೀಗೋ ಹರಸಾಹಸ ಮಾಡಿ ಅದನ್ನ ತಂದು ತಮ್ಮ ಚಿಕ್ಕ ಹಡಗಿನಲ್ಲಿ ಹಾಕುವುದಕ್ಕೆ ಸರಿಸುಮಾರು 3ರಿಂದ 4 ಗಂಟೆ ಸಮಯ ತೆಗೆದುಕೊಂಡಾಗಿತ್ತು. ಮುಂದೆ ಆ ಪೆಟ್ಟಿಗೆಯನ್ನ ತೆಗೆಯಲು ತಮ್ಮ ಬಳಿ ಇದ್ದಂತಹ ಹಲವಾರು ಆಯುಧಗಳನ್ನ ಬಳಸಿ ಅದನ್ನ
ಅದನ್ನು ಹೊರಗೆ ತೆಗೆದಾಗ ಅದರಲ್ಲಿದ್ದಂತಹ ವಸ್ತುಗಳನ್ನ ನೋಡಿ ಅವರೆಲ್ಲರೂ ಬೆಚ್ಚಿ ಬಿದ್ದಿದ್ದರು. ಹೌದು, ಅದರಲ್ಲಿತ್ತು ಬೆಲೆ ಬಾಳುವ ಚಿನ್ನದ ನಾಣ್ಯಗಳು, ಚಿನ್ನದ ಆಕೃತಿಗಳು, ಚಿನ್ನದ ವಿಗ್ರಹಗಳು. ಈ ಖಜಾನೆಯನ್ನ ಹುಡುಕಿದಂತಹ ಪೀಟರ್, ಸ್ಯಾಮ್ಸಂಗ್ ಜಾಕ್, ಡೇವಿಡ್ ಲೋವರ್ ಅನ್ನುವ ಈ ವ್ಯಕ್ತಿಗಳು ರಾತ್ರೋರಾತ್ರಿ ಬಿಲಿಯನರ್ ಆಗಿದ್ದು ಒಂದು ಇತಿಹಾಸವೇ ಸರಿ.